ಈ ಮೂವಿನ ನೋಡಿದವರು ಇದುವರೆಗೂ ಯಾರು ಬದುಕೇ ಇಲ್ವಂತೆ. ಬದುಕೇ ಇಲ್ಲ? ಏನಪ್ಪ ಇದು, ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಏನಿದು, ಯಾವ ಮೂವಿ, ಆ ಮೂವಿ ಹೆಸರೇನು? ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವಿಷ್ಣು. ಚಿತ್ರ ವಿಚಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಷ್ಟೋ ಜನಕ್ಕೆ ಹಾರರ್ ಮೂವೀಸ್ಗಳು ಅಂದರೆ ಸಖತ್ ಇಷ್ಟ ಇರುತ್ತೆ. ಅದ್ರಲ್ಲಿ ಬರುವಂಥ ಲೈಟ್ ಎಫೆಕ್ಟ್ಸು, ಸೌಂಡ್ ಎಫೆಕ್ಟ್ಸು ಹಾಗೂ ಅದ್ರಲ್ಲಿ ಬರುವಂಥ ದೃಶ್ಯಗಳು ಜನರಿಗೆ ಸಾಕಷ್ಟು ಥ್ರಿಲ್ಲ ತಂದ್ಕೊಡುತ್ತೆ. ಟಾಪ್ 10 ಮೂವೀಸ್ ಲಿಸ್ಟಲ್ಲಿ ಅಂತ ತಗೊಂಡ್ರೆ ನಾವು ಈವಿಲ್ ಡೆಡ್ ಆಗಿರ್ಬೋದು, ಅಥವಾ ಕಾಂಜರಿಂಗ್, ಆನಬೆಲ್ಲ, ಇನ್ನು ಸಾಕಷ್ಟು ಮೂವೀಸ್ಗಳಿವೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೇಳಬೇಕಂದ್ರೆ ಉಪೇಂದ್ರ ಅವರು ನಿರ್ದೇಶನ ಮಾಡಿದ ಉಶ್ ಚಿತ್ರ ಹಾಗೂ ಅನಂತ್ನಾಗ್ ಅವರು ಅಭಿನಯಿಸಿದ ನಾನಿನ್ನ ಬಿಡಲಾರೆ ಎಂಬ ಚಿತ್ರ ಸಾಕಷ್ಟು ಭಯಾನಕವಾಗಿತ್ತು. ಇನ್ನು ಸಾಕಷ್ಟು ಚಲನಚಿತ್ರಗಳು ನಮ್ಮ ಕನ್ನಡದಲ್ಲೂ ಇವೆ. ಆದ್ರೆ ಇಲ್ಲಿ ಒಂದು ಮೂವಿ ಇದೆ ಕಣ್ರಿ. ಈ ಮೂವಿನ ನೋಡಿದವರು ಇದುವರೆಗೂ ಯಾರು ಬದುಕೇ ಇಲ್ವಂತೆ. ಬದುಕೇ ಇಲ್ಲ? ಏನಪ್ಪ ಇದು, ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಏನಿದು, ಯಾವ ಮೂವಿ, ಆ ಮೂವಿ ಹೆಸರೇನು, ಅಂಥದ್ದೇನಿದೆ ಆ ಮೂವಿಲಿ ಅಂತೆಲ್ಲ ನಿಮ್ಗೆ ಒಂದು ತಳಮಳ ಆಗ್ತಾ ಇರ್ಬೋದು. ಹಾಗಿದ್ರೆ ಈ ಒಂದು ಸಣ್ಣ ವಿಡಿಯೋ ಕ್ಲಿಪ್ನ ನೋಡ್ಕೊಂಡ್ ಬನ್ನಿ. ಅದರ ಒಂದು ಕಂಪ್ಲೀಟ್ ಮಾಹಿತಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೀನಿ. The deeper we dig, the more the forest around us becomes darker. And with each layer that we pass, deeper in hell we'll be. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಮೂವಿಯ ಹೆಸರು ಆಂಟ್ರಮ್ ಅಂತ. ಆಂಟ್ರಮ್ ಅಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಭಯಾನಕ ವಿಷಯನ ಹುಡ್ಕೊಂಡೋದಾಗ ನಮ್ಗಾಗುವಂತ ಅನುಭವ ಏನಿದೆಯೋ ಅದೇ ಆಂಟ್ರಮ್ ಅಂತ. ಈ ಮೂವಿಯ ಸ್ಟೋರಿ ವೆರಿ ಸಿಂಪಲ್. ಒಂದು ಮನೆಯಲ್ಲಿ ಇಬ್ರು ಅಕ್ಕ ತಮ್ಮ ಬದುಕಿರ್ತಾರೆ. ಅವರು ಒಂದು ನಾಯಿನ ಸಾಕಿರ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಆ ನಾಯಿ ತೀರ್ಕೊಳ್ಳುತ್ತೆ. ಆದ್ರೆ ತನ್ನ ತಮ್ಮನಿಗೆ ತನ್ನ ನಾಯಿ ನರಕದಲ್ಲಿ ಹಿಂಸೆ ಪಡ್ತಾ ಇರೋ ತರ ಕನ್ಸಲ್ ಬರ್ತಾ ಇರುತ್ತೆ. ಸೊ ಈ ಕನ್ಸಲ್ ಬರ್ತಾ ಇರೋಂಥ ದೃಶ್ಯಗಳು ತನ್ನ ತಮ್ಮನಿಗೆ ಒಂದು ಡಿಪ್ರೆಷನ್ಗೆ ಒಳಗೋಗೋ ತರ ಮಾಡಿಸುತ್ತೆ. ಸೊ ಅಕ್ಕ ಇದನ್ನ ನೋಡಿ ತನ್ನ ತಮ್ಮನನ್ನು ಹೇಗಾದ್ರೂ ಡಿಪ್ರೆಷನ್ ಇಂದ ಆಚೆ ಕರ್ಕೊಳ್ಬೇಕು ಅಂತ ತನ್ನ ತಮ್ಮನ ಕರ್ಕೊಂಡು ಕಾಡಿಗೆ ಹೋಗ್ತಾಳೆ. ಆ ಒಂದು ನಾಯಿನ ಹೆಂಗಾದ್ರೂ ಮಾಡಿ ಆಚೆ ಕರ್ಕೊಂಡು ಬರೋಣ ಅಂತ. ಸೊ ಅಲ್ಲಿ ನಡೆಯುವಂತ ದೃಶ್ಯಗಳು ಏನಿದೆಯೋ ಅದೇ ಜನರ ಮನಸ್ಸಲ್ಲಿ ಭಯ ಹುಟ್ಟಿಸುವಂತೆ ಮಾಡೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಈ ಮೂವಿಯ ಸ್ಟೋರಿ. ಆದ್ರೆ ಫೈನಲಿ ಒನ್ ಡೇ 1988ರಲ್ಲಿ ಬುದಾಪೆಸ್ಟ್ ಅನ್ನೋ ಒಂದು ಗ್ರಾಮದಲ್ಲಿ ಈ ಮೂವಿಯ ಪ್ರೀಮಿಯರ್ ಶೋ ರಿಲೀಸ್ ಆಗುತ್ತೆ. ಇದನ್ನು ನೋಡಲು 56 ಜನ ಸೇರಿರ್ತಾರೆ. ಸೊ ಮೂವಿ ನೋಡ್ತಾ ಇದ್ದಂಗೆ ಸುಮಾರು ಒಂದು 25ರಿಂದ 30 ನಿಮಿಷದಲ್ಲಿ ಇಡೀ ಥಿಯೇಟರ್ ಬೆಂಕಿ ಎತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ 56 ಜನ ಜೊತೆ ಸೇರಿ ಇಡೀ ಥಿಯೇಟರ್ ಬೂದಿಯಾಗಿ ಹೋಗುತ್ತೆ. ಇಷ್ಟೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಒಂದು ವಿಷಯ ನಡೆದಾಗ ಇದನ್ನ ಹೇಗ್ ನಡೀತು, ಹೇಗಾಯ್ತು ಅಂತ ತಿಳ್ಕೊಳ್ಳೋಕೆ ಪೊಲೀಸರು ಬಂದೇ ಬರ್ತಾರೆ. ಫೈರ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ಬಂದಾಗ ಬೆಂಕಿ ಎತ್ಕೊಳ್ಳೋಕೆ ಸುಳಿವೇನು ಅಂತ ಸರ್ಚ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಒಂದು ಸುಳಿವು ಸಿಗಲ್ಲ. ಯಾವ ಕಡೆಯಿಂದ ಬೆಂಕಿ ಎತ್ಕೊಳ್ತು, ಹೇಗೆ ಬೆಂಕಿ ಎತ್ಕೊಳ್ತು ಅಂತ. ಯೂಶಲಿ ಒಂದು ಥಿಯೇಟರಲ್ಲಿ ಬೆಂಕಿ ಎತ್ಕೊಳ್ಬೇಕು ಅಂದರೆ ಅದು ಮೊದಲನೇದಾಗಿ ಪ್ರೊಜೆಕ್ಟರ್ ರೂಮಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಇಲ್ಲಿ ಪ್ರೊಜೆಕ್ಟರ್ ರೂಮ್ ಹೊರತುಪಡಿಸಿ ಇಡೀ ಥಿಯೇಟರ್ ಬೆಂಕಿ ಎತ್ಕೊಂಡಿರುತ್ತೆ. ಆ ಒಂದು ಮೂವಿ ರೀಲ್ ಕಾಪಿ ಏನೂ ಆಗಿರಲ್ಲ. ಸೊ ಇದು ಪೊಲೀಸವ್ರಿಗೆ ಒಂಥರ ಸೈಕ್ ಆಗುತ್ತೆ. ಏನಾಗ್ತಾ ಇದೆ, ಹೆಂಗಿದು, ಹೇಗೆ ಸಾಧ್ಯ, ಮೂವಿಯ ಬೆಂಕಿ ಎತ್ಕೊಳ್ಳೋ ಸುಳಿವು ಎಲ್ಲಾದ್ರೂ ಒಂದು ಕಡೆ ಇರಲೇಬೇಕಲ್ಲ. ಸೊ ಯಾರು ಮಾಡಿರ್ತಾರೆ ಇದನ್ನೆಲ್ಲ, ಯಾರಾದರೂ ಮೋಸ್ಟ್ಲಿ ಬೇಕು ಅಂತ ಮಾಡಿರ್ಬೋದಲ್ಲ ಅಂತೆಲ್ಲ ಒಂದು ಥಾಟ್ಸ್ಗಳು ಪೊಲೀಸರಲ್ಲಿ ಓಡ್ತಾ ಇರುತ್ತೆ. ಫೈರ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಓಡ್ತಾ ಇರುತ್ತೆ. ಫೈನಲಿ ಸೊ ಈ ಒಂದು ಮೂವಿಯ ಡೈರೆಕ್ಟರ್ ಯಾರು ಅಂತ ಹುಡುಕಿದ್ರೆ ಇಲ್ಲಿ ನಡೆದಿರುವಂಥ ವಿಷಯಗಳೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅಂದ್ಕೊಂಡು ಅವರು ಈ ಮೂವಿಯ ಡೈರೆಕ್ಟರ್ ಹಾಗೂ ಈ ಮೂವಿಯ ಆಕ್ಟರ್ಸ್ಗಳ ಬಳಿ ಹುಡ್ಕೊಂಡು ಹೋಗ್ತಾರೆ. ಸೊ ಪೊಲೀಸ್ ಅವರು ಈ ಒಂದು ಮೂವಿಯ ಡೈರೆಕ್ಟರ್ಸ್ಗಳನ್ನು ಹಾಗೂ ಕ್ಯಾರೆಕ್ಟರ್ಸ್ಗಳನ್ನ ಹುಡ್ಕೊಂಡು ಹೋಗ್ತಾರೆ. ಏನಾದರೂ ಒಂದು ಸುಳಿವು ಸಿಗ್ಬೋದು, ಹೇಗಾಯ್ತು ಹೇಗೆ ಅಂತ ಅಂದ್ಕೊಂಡು. ಸೊ ಫೈನಲಿ ಅವ್ರಿಗೆ ಯಾವುದೇ ಒಂದು ಸುಳಿವು ಸಿಗಲ್ಲ. ಒನ್ ಫೈನ್ ಡೇ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ. ಈ ಮೂವಿನ 1985ರಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಕಳಿಸಿರ್ತಾರೆ. ಅಲ್ಲಿ ಈ ಮೂವಿನ ನೋಡಿದವರು ಯಾರು ಬದುಕೇ ಇರಲ್ಲ ಅಂತ. ಸೊ ಅವರು ಏನಪ್ಪ ಇದು, ಈ ಕಡೆ ನೋಡಿದ್ರೆ 56 ಜನ ಒಂದು ಥಿಯೇಟರಲ್ಲಿ ಸತ್ತೋಗಿರ್ತಾರೆ, ಹಾಗೂ ಅಲ್ಲಿ ಈ ಫಿಲ್ಮ್ ಫೆಸ್ಟಿವಲ್ ನೋಡಿದವರು ಆಗಲಿ ತೀರ್ಕೊಂಡಿದ್ದಾರೆ, ಹೇಗಿದು ಕ್ರಾಸ್ ಚೆಕ್ ಅಂತ ನೋಡಿದಾಗ. ಸೊ ಆಗಿನ ಕಾಲದಲ್ಲೆಲ್ಲ ಒಂದು ಮೂವಿನ ವೈಡ್ ಆಗಿ ರಿಲೀಸ್ ಮಾಡಬೇಕು ಅಂದರೆ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಕಳಿಸ್ತಾರೆ. ಆ ಫಿಲ್ಮ್ ಫೆಸ್ಟಿವಲಲ್ಲಿ ಬರೋವಂಥ ಅವಾರ್ಡ್ಸ್ಗಳು ಹಾಗೂ ರಿವಾರ್ಡ್ಸ್ಗಳನ್ನ ಇಟ್ಕೊಂಡು ಡಿಸ್ಟ್ರಿಬ್ಯೂಟರ್ಸ್ಗೆ ಅಪ್ರೋಚ್ ಮಾಡ್ತಾರೆ. ಸೊ ಹೀಗೆ ಒಂದು ಸಿನಿಮಾದ ಇಂಡಸ್ಟ್ರಿ ಏನಿತ್ತು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ 7 ಜನ ಈಗ ತೀರ್ಕೊಂಡಿದ್ದಾರೆ ಈ ಒಂದು ಮೂವಿಯಿಂದ ಅಂತ ಗೊತ್ತಾಗುತ್ತೆ. ಸೊ ಅವರು ಹೇಗಾಯ್ತು ಅಂತ ತೆಗೆದಾಗ ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ತೆಗಿತಾರೆ. ತೆಗೆದು ನೋಡಿದಾಗ ಗೊತ್ತಾಗುತ್ತೆ
ಸೊ ಫಸ್ಟು ಒಂದು ಹುಡುಗಿ ಈ ಮೂವಿನ ನೋಡ್ಕೊಬಂದು ಕಾಫಿ ಶಾಪಲ್ಲಿ ಅವ್ರ ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಾಳೆ. ನಾನು ಆಂಡ್ರಮ್ ಅನ್ನೋ ಒಂದು ಮೂವಿ ನೋಡಿದೆ. ಆ ಮೂವಿಲಿ ಅಷ್ಟು ಭಯಾನಕವಾಗಿರುವಂಥ ವಿಷಯಗಳು ಯಾವುದೂ ಇಲ್ಲ, ಆದರೆ ಏನೋ ಒಂದು ನೆಗೆಟಿವ್ ಎನರ್ಜಿನ ನನಗೆ ಸೆಳೀತಾ ಇದೆ. ಏನೋ ಒಂಥರ ಈ ಥರ ಮೂವಿನೆಲ್ಲ ಹೇಗೆ ಒಬ್ಬ ಮನುಷ್ಯ ಮಾಡೋಕ್ಕೆ ಸಾಧ್ಯ? ಒಂಥರ ಇವಾಗ ನಾವು ಯಾವ್ದಾದ್ರು ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರ ಅಂದರೆ ಅಥವಾ ಒಂದು ಮೂವಿನ ಮಾಡ್ತಾ ಇದ್ದೀರ ಅಂದರೆ ಒಂದು ಆರ್ಟ್ ಆ್ಯಕ್ಚುಲಿ. ಯಾಕೆ ನಾವು ವಿಲನ್ನ ಅಥವಾ ಒಂದು ಏನೋ ಒಂದು ಭಯಾನಕ ವಿಷಯ ತೋರಿಸ್ತೀರಂದರೆ ಇದರಿಂದ ಸ್ವಲ್ಪ ದೂರ ಇರಿ ಅಂತ. ಆದರೆ ಈ ಮೂವಿಲಿ ಆ ಥರ ಏನೂ ಇಲ್ಲ, ಆದರೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ನನಗೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹತ್ರ ಹೇಳ್ಬಿಟ್ಟು ಅವಳು ಮನೆಗೆ ಹೋಗ್ತಾಳೆ. ಫ್ರೆಂಡು ಅದಕ್ಕೆ ನೀನು ತಲೆ ಕೆಡ್ಸ್ಕೊಂಬೇಡ, ಏನೋ ಒಂದು ವಿಷಯಕ್ಕೆ ನಿಂಗೆ ಡಿಸ್ಟರ್ಬ್ ಆಗಿರ್ತೀಯ, ಸೊ ಇದರಿಂದ ಏನು ಅಷ್ಟೊಂದು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಸಿಗೋಣ ಅಂತ ಹೇಳ್ಬಿಟ್ಟು ಬಾಯಿಂದ ಕಳಿಸ್ತಾಳೆ. ಈ ಒಂದು ಕಾನ್ವರ್ಸೇಷನ್ ನಡೆದು ಒಂದು ಹಾಫ್ ಆನ್ ಅವರ್ಗೆ ಅವಳು ಮೆಂಟಲ್ ಬ್ರೇಕ್ ಡೌನ್ ಆಗಿ ಸತ್ತೋಗಿರ್ತಾಳೆ. ಸೊ ಇದೇ ರೀತಿ 7 ಜನ ಸತ್ತಿರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಸತ್ತಿರ್ತಾರೆ. ಒಬ್ಬ ಎಲೆಕ್ಟ್ರಿಕ್ ಶಾಕ್ ಹೊಡ್ಕೊಂಡು ಸತ್ತಿರ್ತಾನೆ, ಇನ್ನೊಬ್ಬ ಯಾವುದೋ ಒಂದು ಸ್ಟೋನ್ ಫಿಶ್ ಅವನು ಕಾಲಿಗೆ ತಗಲಿ ಸತ್ತಿರ್ತಾನೆ. ಸೊ 7 ಜನನೂ ಈಗ ತೀರ್ಕೊಂಡಿರ್ತಾರೆ. ಸೊ ಪೊಲೀಸವ್ರಿಗೆ ಹೆಂಗಪ್ಪ ಏನಪ್ಪ ಇದೆಲ್ಲ ಒಂಥರ ವಿಚಿತ್ರವಾಗಿ ನಡೀತದೆ ಅಂತ ಅಂದ್ಕೊಂಡು, ಸೊ ಹೇಗಿದ್ರು ಈ ಒಂದು ಮೂವಿ ಇವ್ರಿಗೆ ರೀಚ್ ಆಗಿರಬೇಕು ಅಂದರೆ ಫ್ರಮ್ ಅಡ್ರೆಸ್ ಬರ್ದಿರ್ತಾರೆ. ಸೊ ಅದೊಂದು ಇನ್ವಿಟೇಷನ್ ಏನಿದೆಯೋ ಅದನ್ನು ಹಿಡ್ಕೊಂಡು ನಾವು ಹೆಂಗಾದ್ರೂ ಮಾಡಿ ಡೈರೆಕ್ಟರ್ಸ್ನ ಹುಡ್ಕೋಣ, ಇದರಿಂದ ನಡೀತಾ ಇರೋಂಥ ಅಚಾನಕ ದೃಶ್ಯಗಳನ್ನ ಸೆರೆ ಹಿಡಿಯೋಣ ಅಂದ್ಕೊಂಡು ಪೊಲೀಸವರು ಆ ಒಂದು ಪೋಸ್ಟ್ನ ನೋಡ್ತಾರೆ. ಅದರಲ್ಲಿ ಯಾವುದೇ ರೀತಿ ಫ್ರಮ್ ಅಡ್ರೆಸ್ ಇರಲ್ಲ, ಬರೀ ಟು ಅಡ್ರೆಸ್ ಆಗಿರುತ್ತೆ. ಸೊ ಅವ್ರಿಗೆ ಅಟ್ ದ ಎಂಡ್ ಆಫ್ ದಿ ಡೇ ಇನ್ವೆಸ್ಟಿಗೇಷನ್ ಸ್ಟಾಪ್ ಮಾಡಬೇಕೆ ಹೊರತು ಬೇರೆ ಯಾವುದೇ ರೀತಿ ಆಪ್ಷನ್ಸ್ಗಳು ಇರಲ್ಲ. ಸೊ ಫೈನಲಿ ಯಾವುದೇ ರೀತಿ ಅವರು ಹೇಗಾಯಿತು ಏನಾಯ್ತು ಅಂತ ಇದೊಂಥರ ಕರ್ಸ್ಡ್ ಮೂವಿ, ಅಂದರೆ ಶಾಪಗೊಂಡಿರುವಂಥ ಮೂವಿನ ಅಂತ ಹೇಳ್ಬಿಟ್ಟು ಈ ಒಂದು ಫೈಲ್ನ ಕ್ಲೋಸ್ ಮಾಡ್ತಾರೆ. ಸೊ ಫೈನಲಿ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದ ಮೇಲೆ ಜನರಿಗೆ ಆಲ್ರೆಡಿ ಈ ಒಂದು ಭಯಾನಕ ವಿಷಯ, ಈ ಮೂವಿಯಿಂದ ನಡೆದಿರುವಂಥ ಪ್ರತಿಯೊಂದು ದೃಶ್ಯಗಳು ಗೊತ್ತಾಗ್ಬಿಟ್ಟಿರುತ್ತೆ. ಈ ಮೂವಿಯಿಂದ 56 ಜನ ತೀರ್ಕೊಂಡಿರ್ತಾರೆ ಬೆಂಕಿಯಿಂದ, ಹಾಗೂ 7 ಜನ ಫಿಲ್ಮ್ ಫೆಸ್ಟಿವಲ್ ನೋಡಿದ್ರು ಆಲ್ರೆಡಿ ತೀರ್ಕೊಂಡಿದ್ದಾರೆ. ಈ ಮೂವಿ ಹೋಗ್ತಾ 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 ಬಾಯಿಂದ ಬಾಯಿಗೆ ಹರಡಿ ಒಂದು ಪಾಪ್ಯುಲರ್ ಫೇಮಸ್ ವಿಷಯ ಆಗ್ಬಿಟ್ಟಿರುತ್ತೆ. ಫೈನ್ ಡೇ 1993ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಒಬ್ಬ ಥಿಯೇಟರ್ ಓನರ್ ಈ ಮೂವಿನ ರಿಲೀಸ್ ಮಾಡ್ತಾನೆ. ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ರಿಲೀಸ್ ಮಾಡ್ತಾನೆ. ಈ ಮೂವಿನ ನೋಡೋದಾಗಿದ್ರೆ ನಿಮಗೆ ಬಿಟ್ಟಿದ್ದು, ಅಟ್ ದ ಎಂಡ್ ಆಫ್ ದಿ ಡೇ ಇದು ಇಟ್ಸ್ ಆಲ್ ಅಬೌಟ್ ಯುವರ್ ರಿಸ್ಕ್ ಅಂತ ಹೇಳ್ಬಿಟ್ಟು ಕರೆಸ್ತಾನೆ. ಸೊ ಮೂವಿನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ನೋಡ್ತಾ ಇರ್ತಾರೆ. ನೋಡ್ತಾ ಸೇಮ್ 20-25 ನಿಮಿಷದಲ್ಲಿ ಏಕ್ದಮ್ ಇಡೀ ಮೂವಿ ಥಿಯೇಟ್ರಿಗೆ ಬಂದವರೆಲ್ಲ ಕಿರ್ಚಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೊಡೆದಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೋಗ್ತಾ ಒಂದು ಪ್ರೆಗ್ನೆಂಟ್ ಲೇಡಿನ ತುಳಿದು ಸಾಯಿಸ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಭಯಾನಕ ವಿಷಯಗಳು ನಡೆಯುತ್ತೆ. ಸೊ ಇವರು ಹೇಗಾದ್ರೂ ಪ್ರೊಜೆಕ್ಟರ್ನ ಆಫ್ ಮಾಡಿ ಬಂದು ನೋಡೋ ಅಷ್ಟರಲ್ಲಿ ಇಷ್ಟು ದೃಶ್ಯಗಳು ನಡೆದೋಗ್ಬಿಟ್ಟಿರುತ್ತೆ. ಸೊ ಫೈನ್ ಅಟ್ ದ ಎಂಡ್ ಆಫ್ ದ ಡೇ ಮತ್ತೆ ಪೊಲೀಸವ್ರು ಬರ್ತಾರೆ. ಏನಾಯಿತು, ಹೆಂಗಾಯಿತು, ಹೇಗಾಯಿತು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಪ್ರತಿಯೊಬ್ಬರೂ ಹೊಡೆದಾಡ್ಕೊಂಡಿರೋರೆಲ್ಲ ಟೆಸ್ಟ್ ಮಾಡ್ತಾರೆ. ಕರ್ಕೊಂಡೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಬಾಡಿಯಲ್ಲೂ ಡ್ರಗ್ಸ್ ಇರುತ್ತೆ ಅಂತ. ಸೊ ಈ ಒಂದು ಡ್ರಗ್ಸ್ ಹೇಗೆ ಬಂತು, ಹೇಗೆ ತಗೊಂಡ್ರು ಜನರು, ಅಲ್ಲಿ ಈ ಜನರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಅಲ್ಲಿರೋವಂಥವ್ರು ಯಾರು ಡ್ರಗ್ಸ್ ತೊಗೊಳೋಂಥ ವ್ಯಕ್ತಿಗಳೇ ಆಗಿರಲ್ಲ. ಹಾಗೂ ಹಬ್ಬ ಅಂದರೆ ಸ್ಮೋಕ್ ಅಥವಾ ಡ್ರಿಂಕ್ಸ್ ಮಾಡೋವಂಥ ವ್ಯಕ್ತಿಗಳಾಗಿರ್ತಾರೆ. ಅವ್ರದ್ದು ಒಂದು ಕಂಪ್ಲೀಟು ಹೆಲ್ತ್ ಇದು ರಿಸರ್ಚ್ ಮಾಡಿದಾಗ ಯಾರೂ ಇರಲ್ಲ. ಸೊ ಹೇಗೆ ಯಾರು ಪ್ರತಿಯೊಬ್ಬರು ಡ್ರಗ್ಸ್ ತೊಗೊಳಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಹೇಗೆ ಅಂತ ಗೊತ್ತಾಗಲ್ಲ. ಇದರಿಂದ ಯಾರೋ ಒಂದು ಕೈವಾಡ ಇದ್ದೇ ಇದೆ ಅಂದ್ಕೊಂಡು ಬೇಕು ಅಂತ ಮೂವಿಗೆ ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಏನಿದೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಯಾವುದು ತಗ್ಲಾಕೊಡಲ್ಲ. ಸೊ ಫೈನಲಿ ಅಗೇನ್ ಈ ಮೂವಿನ ಮತ್ತೆ ಎಲ್ಲೂ ರಿಲೀಸೇ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಒಂದು ಬ್ಲ್ಯಾಕ್ ಡಾಟ್ ಹೊಡೆದು ಈ ಮೂವಿಗೆ ಇದೊಂದು ಕರ್ಸ್ಡ್ ಮೂವಿ ಎಲ್ಲೂ ರಿಲೀಸ್ ಮಾಡಬೇಡ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ, ಹಾಗೆ ಇನ್ವೆಸ್ಟಿಗೇಷನ್ ಫೈಲ್ನನ್ನು ಕ್ಲೋಸ್ ಮಾಡಿ ಇಲ್ಲಿಗೆ ದಿ ಎಂಡ್ ಆಗಿ ಮುಗಿಸ್ಬಿಡ್ತಾರೆ. ಒಂದು 7 ವರ್ಷಗಳ ಕಳೆದ ನಂತರ ಒಬ್ಬ ಪೊಲೀಸರ ಹತ್ರ ಬಂದು ಈ ಒಂದು ಸೀನ್ ಆಯ್ತಲ್ಲ, ಇದು ಸ್ಯಾನ್ ಫ್ರಾನ್ಸಿಸ್ಕೋ ಥಿಯೇಟರಲ್ಲಿ ಸೀನ್ ಆಗಿತ್ತಲ್ಲ, ಪ್ರತಿಯೊಬ್ಬರು ಡ್ರಗ್ಸ್ ತೊಗೊಂಡಿದ್ದಾರೆ ಅಂತ, ಅಲ್ಲಿ ಪ್ರತಿಯೊಬ್ಬರಿಗೂ ಡ್ರಗ್ಸ್ ಹಾಕ್ಕೊಟ್ಟಿದ್ದು ನಾನೇ ಅಂತ ಸ್ವತಃವಾಗಿ ಅವರೇ ಒಪ್ಕೊತಾನೆ. ಪೊಲೀಸವ್ರಿಗೆ ಶಾಕ್ ಆಗುತ್ತೆ. ಏನಪ್ಪ, ಎಷ್ಟು ವರ್ಷ ಆದಮೇಲೆ ಯಾರೊಬ್ಬ ಬಂದ್ಬಿಟ್ಟು ಈ ಒಂದು ಡ್ರಗ್ಸ್ ಹಾಕ್ಕೊಟ್ಟಿದ್ದು ನಾನೇ ಅಂತ ಇದ್ದಾನೆ, ಏನಿದು, ಇದ್ರ ವಿಚಾರಣೆ ಏನು ಅಂತ ಅವನೊಂದು ಕೂರಿಸಿ ಮಾತಾಡಿಸಿದಾಗ ಹೇಳ್ತಾನೆ, ಅವನು ಮೂವಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪ್ರತಿಯೊಂದು ಪಾಪ್ಕಾರ್ನಲ್ಲೂ ಡ್ರಗ್ಸ್ನ ಹಾಕ್ಕೊಟ್ಟಿರ್ತಾನೆ. ಸೊ ಅವ್ನು ಏನಕ್ಕೆ ಈ ಥರ ಒಂದು ಕೆಲಸ ಮಾಡ್ದ, ಇದರಿಂದ ಏನಾದ್ರು ದುಡ್ಡು ತೊಗೊಳಕ್ಕೋಸ್ಕರ ಮಾಡಿದ್ನ ಅಥವಾ ಏನೋ ಮೂವಿ ಓಡಬೇಕು ಅಂತ ಮಾಡಿದ್ನ, ಅವನು ಯಾರು ಆ್ಯಕ್ಚುಲಿ ಅಂತ ತಿಳ್ಕೊಂಡಾಗ ಅವ್ನು ಗೊತ್ತಾಗುತ್ತೆ ಅವನು ಆ ಮೂವಿಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಸ್ಯಾನ್ ಫ್ರಾನ್ಸಿಸ್ಕೋ ಥಿಯೇಟರಲ್ಲಿ ಈ ಮೂವಿನ ರಿಲೀಸ್ ಮಾಡೋಕ್ಕೂ ಮುಂಚೆ, ಜನಗಳಿಗೂ ತೋರ್ಸೋಕ್ಕೂ ಮುಂಚೆ ಒಂದು ಸಲ ಪ್ರೀ ಚೆಕ್ ಮಾಡ್ತಾರೆ ಮೂವಿನ. ಹೇಗೆ ಕರೆಕ್ಟಾಗಿ ಪ್ರಿಂಟ್ ಬಂದಿದೆಯಾ ಅಥವಾ ಸೌಂಡ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಆ ಪ್ರೀ ಚೆಕ್ ಮಾಡುವಂಥ ಟೈಮಲ್ಲಿ ಈ ಒಬ್ಬ ಪಾಪ್ಕಾರ್ನ್ ವ್ಯಕ್ತಿ ಹಾಗೂ ಪ್ರೊಜೆಕ್ಟರ್ ರೂಮಲ್ಲಿ ಇರುವಂಥ ವ್ಯಕ್ತಿ ಇಬ್ಬರು ಕೂತ್ಕೊಂಡು ಈ ಮೂವಿ ನೋಡ್ತಾರೆ. ಮೂವಿ ನೋಡ್ತಾ ಇದ್ದಂಗೆ ಅವನು ಪ್ರೊಜೆಕ್ಟರ್ ರೂಮಲ್ಲಿ ಇರುವಂಥ ವ್ಯಕ್ತಿ ಅವನೊಬ್ಬ ಡ್ರಗ್ ಅಡಿಕ್ಟ್ ಆಗಿರ್ತಾನೆ.
ಅವನು ನೀನು ಮೂವಿನ ನೋಡ್ತಾ ಇರು, ನಾನು ಹೋಗ್ಬಿಟ್ಟು ನನಗೆ ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ. ಸೊ ಈ ಒಬ್ಬ ಪಾಪ್ಕಾರ್ನ್ ವ್ಯಕ್ತಿ ಮೂವಿನ ನೋಡ್ತಾ 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 ಇವನ್ನ ಒಂದು ನೆಗೆಟಿವ್ ಎನರ್ಜಿ ಆವರಿಸ್ಕೊಳ್ಬಿಡುತ್ತೆ. ಸೊ ಏನಾಗುತ್ತೆ ಇವನಿಗೆ ಅಂದರೆ, ಯಾರಿಗಾದ್ರೂ ಒಂದು ಹಿಂಸೆ ಕೊಟ್ಟಾಗ ಇವನಿಗೊಂದು ಖುಷಿ ಸಿಗ್ತಾ ಇರುತ್ತೆ, ಯಾರೊಬ್ರು ನೋವಲ್ಲಿದ್ದಾಗ ಇವನಿಗೆ ಖುಷಿ ಸಿಗ್ತಾ ಇರುತ್ತೆ, ಒಂದು ಡೀಮನ್ ಇವನ್ನ ಸ್ವತಃ ಆವರಿಸ್ಕೊಳ್ಬಿಟ್ಟಿದೆ ಅಂತ ಅನ್ಬೋದು. ಸೊ ಈ ಥರ ವಿಷಯಗಳನ್ನೆಲ್ಲ ಇವನು ಪೊಲೀಸ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರ್, ಈ ಥರ ಆಗೋಗ್ಬಿಟ್ಟಿತ್ತು, ನನ್ನಲ್ಲಿ ನಾನೇ ಇರಲಿಲ್ಲ, ನನ್ನ ಒಂದು ಡೀಮನ್ ನನ್ನ ಕಂಟ್ರೋಲ್ ಮಾಡ್ತಾ ಇತ್ತು, ಯಾರೊಬ್ರು ನೋವು ಮಾಡ್ತಾ ಇದ್ದ ಅಥವಾ ಯಾರಿಗೊಬ್ರಿಗೆ ನೋವು ಆಗ್ತಾ ಇದ್ರೆ ಅಥವಾ ಯಾರೊಬ್ರು ಅಳ್ತಾ ಇದ್ರೆ ನನಗೆ ಅದರಿಂದ ಒಂದು ಖುಷಿ ಸಿಗ್ತಾ ಇತ್ತು. ಈ ರೀತಿ ಸತತ 7 ವರ್ಷಗಳ ಕಾಲ ಹೀಗೆ ಇದೆ. ನನ್ನ ಹೆಂಡತಿ, ನನ್ನ ಮಗುವಿನಿಂದನೂ ನನಗೆ ಡಿವೋರ್ಸ್ ಆಯಿತು. ಸೊ ಒಂಥರ ಮೆಂಟಲಿ ಇಲ್ಡ್ ಆಗಿಬಿಟ್ಟಿದೆ ನಾನು ಈ ಮೂವಿನ ನೋಡೋ ಅಷ್ಟರಲ್ಲಿ. ಸೊ ಇವಾಗ ಯಾವುದೋ ಒಂದು ಬ್ಲೆಸ್ಸಿಂಗ್ ಇದೆ, ನಾನು ಇವಾಗ ಸರಿ ಹೋಗಿದ್ದೀನಿ. ಸೊ ಈ ಒಂದು ವಿಷಯನ ಹೇಳಲೇಬೇಕು ಅಂತ ಅನಿಸ್ತು, ಅದಕ್ಕೆ ನಿಮ್ಮ ಹತ್ರ ಬಂದೆ. ಇದರಿಂದ ತುಂಬ ಜನ ನೋಡಿ ಅವರು ಸೈಕ್ ಆಗ್ತಾರೆ, ಆಮೇಲೆ ಎಷ್ಟೊಂದು ಜನ ಸತ್ತೋದ್ರೂ ಹೋಗ್ಬೋದು. ಸೊ ದಯವಿಟ್ಟು ಈ ಮೂವಿನ ರಿಲೀಸ್ ಮಾಡಬೇಡಿ ಅಂತ ಪೊಲೀಸ್ ಹತ್ರ ಹೇಳ್ತಾನೆ. ಸೊ ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ಪೊಲೀಸ್ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಮೂವಿಯಲ್ಲಿ ಇರುವಂಥ ದೃಶ್ಯಗಳು ಆಗಲಿ, ಒಂದು ಸೌಂಡ್ ಎಫೆಕ್ಟ್ಸ್ಗಳಾಗಲಿ ಏನೋ ಒಂದು ಇಂಪ್ಯಾಕ್ಟ್ ಬೀಳ್ತಾ ಇದೆ ಜನರಿಗೆ. ಹೇಗಾದರೂ ಮಾಡಿ ಈ ಮೂವಿನೇ ರಿಸರ್ಚ್ ಮಾಡಿಬಿಡೋಣ, ಮೂವಿಲೇ ಮೋಸ್ಟ್ ಪ್ರಾಬ್ಲಿ ಏನೋ ಒಂದು ಇರ್ಬೋದು ಅಂತ ಅಂದ್ಕೊಂಡು ಪ್ರತಿಯೊಬ್ಬರು ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಅಥವಾ ಸೈಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಅಥವಾ ಈ ಒಂದು ಗೋಸ್ಟ್ನ ಕಂಡುಹಿಡಿಯುವಂಥ ವ್ಯಕ್ತಿಗಳು ಏನಿರ್ತಾರೆ ಅವ್ರಿಗೂ ಆಗಲಿ ಕಂಪ್ಲೀಟಾಗಿ ಎಲ್ಲರಿಗೂ ಈ ಒಂದು ಮೂವಿಯನ್ನು ಕಳಿಸಿದಾಗ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರ ಕಡೆಯಿಂದನೂ ಒಂದು ರಿಪೋರ್ಟ್ ಬರುತ್ತೆ, ಈ ಮೂವಿನ ಒಬ್ಬ ನಾರ್ಮಲ್ ವ್ಯಕ್ತಿ ಡೈರೆಕ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಒಬ್ಬ ನಾರ್ಮಲ್ ವ್ಯಕ್ತಿ ಡೈರೆಕ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದ್ರಲ್ಲಿ ಬರುವಂಥ ಸೌಂಡ್ಸ್ ಆಗಿರ್ಬೋದು, ಜನರಿಗೆ ಒಂದು ಮ್ಯಾಕ್ಸಿಮಮ್ ಹಿಯರಿಂಗ್ ಕೆಪಾಸಿಟಿ ಇರುತ್ತೆ, ಅದಕ್ಕೂ ಮೀರಿ ಇದರಲ್ಲಿ ಸೌಂಡ್ ಇದೆ. ಮತ್ತು ಇದರಲ್ಲಿ ಬರುವಂಥ ದೃಶ್ಯಗಳು ರಿಯಲ್ ಡೀಮನ್ ದೃಶ್ಯಗಳು ಬರ್ತಾ ಇರುತ್ತೆ ಇನ್ ಬಿಟ್ವೀನ್ ಮೂವಿಯಲ್ಲಿ. ಸೊ ನನಗೆ ಅರ್ಥ ಆಗ್ತಾಯಿಲ್ಲ, ಈ ಮೂವಿ ಹೆಂಗೆ ಒಬ್ಬ ಮೇನ್ ವ್ಯಕ್ತಿ ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯ ಅಂತ ರಿಪೋರ್ಟ್ಗಳಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಪೊಲೀಸ್ ಅವ್ರಿಗೆ ಏನೋ ಒಂದು ನಮ್ಮ ಕೈಗೆ ಮೀರಿದಂಥ ವಿಷಯಗಳು ಏನೋ ನಡೀತಾ ಇದೆ. ಸೊ ಈ ಒಂದು ಮೂವಿಯ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಬ್ಲ್ಯಾಕ್ ಡಾಟ್ ಹಾಕ್ಬಿಟ್ಟು ಮೂವಿನ ಅಲ್ಲಿಗೆ ಎಂಡ್ ಮಾಡ್ತಾರೆ. ಸೊ 2018ರಲ್ಲಿ ಮತ್ತೆ ಆಂಟ್ರಮ್ ಮೂವಿ ಒಂದು ಆನ್ಲೈನ್ ಡಿಸ್ಟ್ರಿಬ್ಯೂಷನ್ಸ್ ಕಡೆಯಿಂದ ರಿಲೀಸ್ ಆಗುತ್ತೆ. ರಿಲೀಸ್ ಆದಮೇಲೆ ತುಂಬ ಜನ ಹೇಳ್ತಾರೆ ಈ ಮೂವಿ ಅದೇ ಮೂವಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ 1983 ರಿಲೀಸ್ ಆದಂಥ ಒಂದು ಮೂವಿ, ಆ ಡೈರೆಕ್ಟರ್ಸ್ ಆಗಿರಲಿ, ಕ್ಯಾರೆಕ್ಟರ್ಸ್ ಆಗಿರಲಿ, ಯಾರು ಹೆಂಗೆ ಏನು ಅಂತ ಗೊತ್ತಿರಲ್ಲ. ಸೊ ಸ್ವತಃ ಗೌರ್ಮೆಂಟ್ ಅವರೇ ಇದನ್ನು ಕ್ಲೋಸ್ ಮಾಡಿರ್ತಾರೆ. ಸೊ ಈಗ ಈ ಮೂವಿ ಮತ್ತೆ ಹೆಂಗೆ ರಿಲೀಸ್ ಮಾಡಿದ್ರು, ಆ ಡೈರೆಕ್ಟರ್ಸ್ ಎಲ್ಲ ಹೇಗೆ ಬದುಕಿದ್ದಾರೆ, ಕ್ಯಾರೆಕ್ಟರ್ಸ್ ಎಲ್ಲ ಹೇಗೆ ಬದುಕಿದ್ದಾರೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈಗಲೂ ಆ ಚಿಕ್ಕ ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ ಅಂತ. ಸೊ ಜನಗಳ ಪ್ರಕಾರ 2018ರಲ್ಲಿ ರಿಲೀಸ್ ಆದಂಥ ಆಂಟ್ರಮ್ ಮೂವಿ 1983ರಲ್ಲಿ ರಿಲೀಸ್ ಆದಂಥ ಮೂವಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾಕೆ 2018ರಲ್ಲಿ ಈ ಮೂವಿನ ಮತ್ತೆ ರಿಲೀಸ್ ಮಾಡಿದ್ರು, ಏನಿದ್ರಿಂದ ಇರುವಂಥ ಸತ್ಯ ಏನು ಅಂತ ಇದುವರೆಗೂ ಯಾರಿಗೂ ತಿಳಿದಿಲ್ಲ. ಸೊ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ಈ ಒಂದು ಮೂವಿನ ಯಾರು ಮೆಂಟಲಿ ವೀಕ್ ಇರುವಂಥವ್ರು ನೋಡಬೇಡ್ರಿ, ಹಾಗೂ ಗರ್ಭಿಣಿ ಇರುವಂಥ ಹೆಂಗಸರು ದಯವಿಟ್ಟು ಈ ಮೂವಿನ ನೋಡೋಕೆ ಹೋಗಬೇಡಿ. ಇನ್ನು ಬಿಟ್ಟು ಧೈರ್ಯ ಇರೋರು ನಿಮಗೆ ಇಷ್ಟ ಇದ್ದರೆ ಈ ಮೂವಿನ ನೋಡಿ. ಸೊ ನೋಡೋರಲ್ಲ ಸ್ನೇಹಿತರೆ, ಈ ಚಿತ್ರ ವಿಚಿತ್ರ ಕಾರ್ಯಕ್ರಮ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಸಾಕಷ್ಟು ಡಿಫ್ರೆಂಟ್ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.